ಸೊ ಬೀದಿ ಬದಿ ವ್ಯಾಪಾರಸ್ಥರ ಸಂಘದಿಂದ ಈಗಾಗಲೇ BK ಇಮ್ತಿಯಾಜ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ರಾಧಾಕೃಷ್ಣ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ರಾಧಾಕೃಷ್ಣ ಸರ್, ಪ್ರಮುಖವಾಗಿ ಯಾವ ವಿಚಾರಕ್ಕೋಸ್ಕರ ಈ ಒಂದು ಟೈಗರ್ ಕಾರ್ಯಾಚರಣೆಯನ್ನು ಮಾಡಲಾಯಿತು ಮಂಗಳೂರು ನಗರದಾದ್ಯಂತ ಹೇಳಿ? ಈಗ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಗ ಮೇಯರ್ ಅವರು ಕೆಲವು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಅವರು ಅಲ್ಲಿ ಸಹ ದೂರು ಬರ್ತದೆ, ಮತ್ತು ಫೋನಿನ ಕಾರ್ಯಕ್ರಮದಲ್ಲಿ ದೂರು ಬಂದಿದೆ ಅವರಿಗೆ. ಮತ್ತು ಪ್ರತಿನಿತ್ಯ ಕೆಲವರು ಏನು ಮಾಡ್ತಾರೆ, ಅವರು ಬಂದು ದೂರುಕೊಂಡು ಕೊಡ್ತಾರೆ. ಸ್ವಾಮಿ ಇಂತೆಂಥ ಹೀಗೇಗಾಗಿದೆ, ಹೀಗೇಗಾಗಿದೆ ಎಲ್ಲರದ್ದು ಅವರವರ ಕಷ್ಟಗಳನ್ನು ಅವರವರು ಹೇಳ್ಕೊಳ್ತಾರೆ. ಈಗ ಗೂಡಂಗಡಿ ಕೊಡಲೇಬಾರ್ದು ಅನ್ನುವಂಥದ್ದು ನನ್ನ ವಾದ ಏನಲ್ಲ, ಅದನ್ನು ತೆಗಿಲೇಬೇಕು ಅಂತ ಹೇಳುವಂಥದ್ದು ಅಲ್ಲ. ಈಗ ಅವರ ನೀತಿ ನಿಯಮಗಳು ಏನಿದೆ, ತಳ್ಳುಗಾಡಿ, ತಲೆಹೊರೆ, ಇದಕ್ಕೆಲ್ಲ ಕೊಡಬೇಕು. ಅದು ಸಹ ಎಂಥ ಸ್ಥಳಗಳಲ್ಲಿ ಕೊಡಬೇಕು, ಅವರು ತಳ್ಳಿಕೊಂಡು ವ್ಯಾಪಾರ ಮಾಡುವುದಕ್ಕೆ ಅಡ್ಡಿ ಇಲ್ಲ, ಅದು ಸಹ ಪರ್ಮಿಷನ್ ತಗೊಂಡು. ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಏನೇ ಮಾಡಲಿಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಹೋದರೆ ಕೆಲವು ಸಾರಿ ಅದು ಕೆಟ್ಟದಾಗಿ ಪರಿಣಾಮ ಆಗ್ತದೆ. ಉದಾಹರಣೆಗೆ ಇದೆ ಅದು ಗೂಡಂಗಡಿ ನ್ಯಾಯವಾಗಿ ಯಾರಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಹ್ಯಾಂಡಿಕ್ಯಾಪ್ಗಳಿಗೆ ಅಥವಾ ಯಾರಿಗೆ ನಿಜವಾಗಿ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಅವರಿಗೆ ಕೊಡಬೇಕು. ಆ ಸ್ಟ್ರೀಟ್ ವೆಂಡಿಂಗ್ ಝೋನ್ ಏನಿದೆ ಅದನ್ನು ಗುರುತಿಸಿದ್ದಾರೆ, ಕೆಲವು ಕಡೆ ಕಾರ್ಪೊರೇಷನ್ನಲ್ಲಿ ಗುರುತಿಸಿದ್ದಾರೆ, ಅಲ್ಲಿ ಮಾಡಿ ಸಹ ಇಟ್ಟಿದ್ದಾರೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಅಲ್ಲಿಗೆ ಹೋಗಲಿಕ್ಕೆ ಇವರಿಗೆ ಇವರು ತಯಾರಿಲ್ಲ ಅಂತೇಳಿ ಅಲ್ಲಿ ವ್ಯಾಪಾರ ಆಗುವುದಿಲ್ಲ ಅನ್ನುವಂಥದ್ದು ಅವರ ಕಾರಣ. ಆದರೆ ಒಮ್ಮೆ ಒಂದು 6 ತಿಂಗಳು ನಡೆಸಿದರೆ ಜನ ಸಹ ಅದಕ್ಕೆ ಒಂದು ಹೊಂದಾಣಿಕೆ ಆಗ್ತಾರೆ, ಹೊಂದಿಕೊಳ್ತಾರೆ. ಅಂಥ ಜಾಗದಲ್ಲಿ ಹೀಗೆ ಸಿಗ್ತದೆ, ಕಮ್ಮಿಗೆ ರೇಟಿಗೆ ಒಳ್ಳೆ ಮೆಟೀರಿಯಲ್ ಸಿಗ್ತದೆ ಅಂತೇಳಿದರೆ ಜನರೇ ಹುಡ್ಕೊಂಡು ಹೋಗ್ತಾರೆ. ಇದೇನಾಗಿದೆ ಅಂತೇಳಿದರೆ, ನಾನು ಹೇಳಿದ ಕಡೆಯಲ್ಲಿಯೇ ನನಗೆ ಒಂದು ಅಂಗಡಿ ಆಗಬೇಕು ಅಂತೇಳಿ ನಾನು ಹೇಳೋದು, ಅದನ್ನು ಇನ್ನೊಬ್ಬರು ವಿರೋಧಿಸೋದು, ಸ್ವಾಮಿ ಅಲ್ಲಿ ಅಂಗಡಿ ಇಟ್ಟಿದ್ದಾನೆ ಅದನ್ನು ತೆಗಿಸಿ ಅಂತೇಳಿ. ಈ ಎರಡು ಮನೋಭಾವ, ಈ ಎರಡು ಸಂಘರ್ಷಕ್ಕೆ ದಾರಿಯಾಗ್ತದೆ. ಮೇಯರ್ ಅವರ ಕುರ್ಚಿಯಲ್ಲಿ ಕೂತು ಅಥವಾ ಅವರು ಜನರಿಗೆ ಬರುವಾಗ ಏನಂತ ಹೇಳಬೇಕು, ಅಥವಾ ಅಧಿಕಾರಿಗಳು ಏನಂತ ಹೇಳಬೇಕು, ತೆಗಿತೇನೆ ಅಂತ ಹೇಳಬೇಕಾ, ತೆಗಿಬಾರ್ದು ಅಂತ ಹೇಳಬೇಕಾ, ಅವರೊಂದು ಒತ್ತಡದಲ್ಲಿ ಸಿಕ್ಕಾಕೊಳ್ತಾರೆ. ಮತ್ತು ಈ ಗೂಡಂಗಡಿಗಳಲ್ಲಿ ಏನಾಗ್ತದೆ ಇವತ್ತು ಏನು ಹೇಳಿದರೆ, ಸ್ವಚ್ಛತೆ ಇಲ್ಲ. ಅದು ಭಾಳ ದೊಡ್ಡ ಒಂದು ಸಮಸ್ಯೆ ಜನರಿಗೆ. ಇವತ್ತು ನೀವು ಕಾಣ್ತಾ ಇದ್ದೀರಿ, ಎಲ್ಲ ರೀತಿಯ ರೋಗ ರುಜಿನಗಳು ಇಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಆ ವೇಸ್ಟ್ ಏನಿದೆ, ಈ ಗೂಡಂಗಡಿಯಿಂದ ಬರುವಂಥದ್ದು ವೇಸ್ಟು, ಆ್ಯಕ್ಚುಲಿ ಅವರಿಗೆ ಅದಕ್ಕೆ ಏನು ಟ್ಯಾಕ್ಸೂ ಇಲ್ಲ. ಅದನ್ನು ಯೋಗ್ಯವಾದಂಥ ರೀತಿಯಲ್ಲಿ ಒಂದು ಏನೋ ಒಟ್ಟು ಮಾಡಿ ಅದನ್ನು ಕೊಡುವಂಥ ವ್ಯವಸ್ಥೆಯೂ ಇಲ್ಲ. ರಾತ್ರಿ 10 ಗಂಟೆ ತನಕ ವ್ಯಾಪಾರ ಮಾಡ್ತಾರೆ, ಆಮೇಲೆ ಅದನ್ನು ಏನೋ ಸ್ವಚ್ಛ ಮಾಡಿ ಇನ್ನೊಂದು ಕಡೆಯಲ್ಲಿ ಎಲ್ಲೋ ಒಂದು ಬಿಸಾಡ್ತಾರೆ. ಅದರಿಂದಲೂ ಸಾರ್ವಜನಿಕರ ದೂರು ಏನಂತೇಳಿದರೆ, ನೋಡಿ ಸ್ವಾಮಿ ಯಾರೋ ಬಂದು ರಾತ್ರಿ ಹಾಕಿದ್ದಾರೆ ಅಂತೇಳಿ ಅವರು ಹೇಳ್ತಾರೆ. ಯಾರು ಹಾಕುವುದು ಅಂತೇಳಿದರೆ ಅದನ್ನು ನೋಡಿದಾಗ ಇವರು ಹಾಕುವುದು, ಏನು ಕ್ರಮ ಕೈಗೊಳ್ಳಲಿಕ್ಕೆ ಆಗುವುದಿಲ್ಲ. ಇಂಥ ಒತ್ತಡದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇರುವಾಗ ಅಲ್ಲಿ ಹಾಕಿದ ಕೂಡಲೇ ಜನಪ್ರತಿನಿಧಿಗಳಿಗೆ ಫೋನ್ ಬರ್ತದೆ. ಹೆಚ್ಚಾಗಿ ಕಾರ್ಪೊರೇಟ್ರಿಗೆ ಜನ ಯಾರಿಗೆ ಮಾಡಬೇಕು ಹೇಳಿ, ಜನ ಪಕ್ಕ ಅವರಿಗೆ ಏನು ಕೈಗೆ ಸಿಕ್ಕುವುದು ಅಂತ ಹೇಳಿದರೆ ಕಾರ್ಪೊರೇಟ್ರು ಫೋನ್ ತೆಗೆದು ಅವರಿಗೆ ಹೇಳ್ತಾರೆ. ಅವರು ಏನಾದರೂ ಮಾಡುವಾಗ ಅಧಿಕಾರಿಗಳು ಹೇಳುವಾಗ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಇಂಥದ್ದೇ ಒಂದು ಘರ್ಷಣೆಯಲ್ಲಿ, ಸಂಘರ್ಷದಲ್ಲಿ ಅಥವಾ ದಿನ ಹೋಗ್ತಾ 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 ಈ ಗೂಡಂಗಡಿಗಳು ಜಾಸ್ತಿ ಆಗ್ತಾ ಹೋಯಿತು. ಈ ಗೂಡಂಗಡಿ ಜಾಸ್ತಿ ಹೇಗಾಯಿತು ಅಂತೇಳಿದರೆ, ಈಗ ನ್ಯಾಯವಾಗಿ ನಾನು ಹೇಳಬೇಕಾದ್ರೆ ಹ್ಯಾಂಡಿಕ್ಯಾಪ್ಗಳಿಗೆ ಕೊಡಬೇಕು, ಕೊಡುವ ಜಾಗದಲ್ಲಿ ಕೊಡಬೇಕು, ಅವರೇ ನಿಂತು ಅದನ್ನು ಏನೋ ವ್ಯಾಪಾರ ಮಾಡಬೇಕು, ಅವರೇ ಕೂತು ವ್ಯಾಪಾರ ಮಾಡಬೇಕು. ಉದಾಹರಣೆಗೆ ನಾನೊಂದು ಹೇಳ್ತೇನೆ, ನಾನು ಚೇರ್ಮನ್ ಆಗಿದ್ದಾಗ ಇಂಥದ್ದೇ ಒಂದು ಸಮಸ್ಯೆ ಬಂತು. ಗೂಡಂಗಡಿಯನ್ನೆಲ್ಲ ತೆಗಿಸಬೇಕು ಅಂತೇಳಿ ಬಂದರು, ಅದು ವ್ಯಾಪಾರ ಆಗ್ತದೆ. ತೆಗಿಬಾರ್ದು ಅಂತೇಳಿ ಸಹ ಬಂದರು. ಆಯಿತು ನಾವು ತೆಗಿತೇವೆ ಅಂತ ಹೇಳುವಾಗ ತೆಗಿಬಾರ್ದು ಅಂತೇಳಿ ಬಂದರು. ನಾನು ಒಂದೇ ಮಾತು ಹೇಳಿದೆ, ಆಯಿತು ನಾವು ತೆಗೆಯುವುದಿಲ್ಲ, ಆದರೆ ಯಾರಿಗೆ ಗೂಡಂಗಡಿ ಲೈಸೆನ್ಸ್ ಕೊಟ್ಟಿದ ಅವರೇ ಅಲ್ಲಿ ವ್ಯಾಪಾರ ಮಾಡುವುದಾದರೆ ಅದನ್ನು ಅಧಿಕೃತವಾಗಿ ಮಾಡ್ತೇವೆ, ನಾವು ಕಮಿಟಿಯಲ್ಲಿ ಡಿಸಿಷನ್ ಮಾಡ್ತೇವೆ, ಅವರೇ ಮಾಡಬೇಕು. ಬೇರೆಯವರು ಮಾಡಿದರೆ ನಾವು ತೆಗಿತೇವೆ ಅಂತ ಹೇಳುವಾಗ
ಅದಕ್ಕೂ ವಿರೋಧ. ಹ್ಮ್. ಏನಂತೇಳಿದರೆ ಕಾರ್ಪೊರೇಟ್ರಿಗೆ ಆಗೋದಿಲ್ಲ ಅಂತೇಳಿದರೆ MLA ಹತ್ರ ಹೋಗ್ತಾರೆ, ಹ್ಮ್. MLA ಅದು ಆಗೋದಿಲ್ಲ ಅಂತೇಳಿದರೆ MP ಹತ್ರ ಹೋಗ್ತಾರೆ, ಲೀಡರ್ಸ್ ಇರ್ತಾರೆ, ಪಾರ್ಟಿ ಲೀಡರ್ಸು ಅವರ ಹತ್ರ ಹೋಗ್ತಾರೆ, ಒತ್ತಡ ಹಾಕ್ತಾರೆ. ಇಂಥ ಒತ್ತಡಗಳ ನಡುವೆ ಮೇಯರ್ಗೂ ಜನಪ್ರತಿನಿಧಿಗಳಿಗೂ MLAಗಳಿಗೂ ಕಷ್ಟ ಆಗ್ತದೆ, MP ಗಳಿಗೂ ಕಷ್ಟ ಆಗ್ತದೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ. ಈಗ ಪೊಲೀಸ್ ಕಮಿಷನರು ಹೇಳುವ ಪ್ರಕಾರ ಅವರಿಗೂ ಫೋನಿನ್ ಕಾರ್ಯಕ್ರಮದಲ್ಲಿ ಇದರಿಂದ ಆಗುವಂಥ ಅನಾನುಕೂಲತೆಗಳ ಬಗ್ಗೆ ಸಹ ಅವರಿಗೆ ಕಂಪ್ಲೇಂಟ್ ಬಂದಿರುವಂಥ. ಆಗ ಪೊಲೀಸ್ನವರು ಸಹ ಸ್ವಲ್ಪ ಎಚ್ಚರಿಕೆಯಿಂದ ಸಂಬಂಧಪಟ್ಟ ಇಲಾಖೆಗೆ ಹೇಳಿದ್ದಾರೆ, ಅಂದರೆ ಕಾರ್ಪೊರೇಷನ್ಗೆ ಹೇಳಿದ್ದಾರೆ, ಅವರ ಪೊಲೀಸ್ನವರಿಗೂ ಹೇಳಿದ್ದಾರೆ. ಮತ್ತು ಇವತ್ತು ನಾನು ನೋಡಿದ ಏರ್ಪೋರ್ಟ್ ರೋಡಲ್ಲಿ ಏನೋ ಸ್ವಲ್ಪ ಕಾರ್ಯಾಚರಣೆ ಮಾಡ್ತಾ ಇದ್ದರು. ಏರ್ಪೋರ್ಟ್ ರೋಡ್ ಅಂತೇಳಿದರೆ ಅದು ನೋಡಿ ಒಂದು VIP ಬರುವಂಥ ಒಂದು ರಸ್ತೆ ಹೆಚ್ಚಾಗಿ. ಅಲ್ಲಿ SPG ಸಂಚರಿಸುವಂಥ ಜಾಗ ಇರ್ಬೋದು, ಕಾನ್ವೇ ಹೋಗುವಂಥ ಜಾಗ, ಹೈ ಅಲರ್ಟಲ್ಲಿ ಸೆಕ್ಯೂರಿಟಿ ಇರಬೇಕಾದ್ದು. ಈ ಥರ ಗೂಡಂಗಡಿಗಳಲ್ಲಿದ್ದರೆ ಪ್ರತಿಯೊಂದು ಕಡೆ ಅವರು ಭಾಳ ನಾಜೂಕಾಗಿ ನೋಡಬೇಕಾದಂಥ ಅವರ ಲಿಮಿಟೆಡ್ ಸ್ಟಾಫ್ ಇರೋದು, ಅದನ್ನೆಲ್ಲ ಅವರು ನೋಡಬೇಕು, ಅವರಿಗೂ ಕಷ್ಟ ಆಗ್ತದೆ. ಒಟ್ಟಿನಲ್ಲಿ ನಾನು ಹೇಳುವುದೇನಂತೇಳಿದರೆ ನ್ಯಾಯವಾಗಿ ಯಾರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ ಕಾರ್ಪೊರೇಷನ್ ಒಂದು ಕಡೆ ಜಾಗ ಮಾಡಿ ಅವರಿಗೆ ಕೊಡಬೇಕು. ಮತ್ತು ಒಂದು 10 ಅಂಗಡಿ ಮಾಡಿ ಬಾಡಿಗೆಗೆ ಕೊಡುವಂಥದ್ದು ಅದೇ ಅಲ್ಲಿ ಬಂತಲ್ಲ, ದಿನ ಸಂಜೆ ಹೋಗಿ ಕಲೆಕ್ಟ್ ಮಾಡುವಂಥದ್ದು, ಅದು ಏನಾಗಿದೆ, ಅದೊಂದು ದಂಧೆ ಆಗ್ತದೆ. ಆ ದಂಧೆ ಮಾಫಿಯಾ ಮುಟ್ಟೋದಕ್ಕಿಂತ ಮುಂಚೆ ವ್ಯಾಪಾರ ಇರ್ತದೆ, ಅದು ಮತ್ತೆ ದಂಧೆ ಆಗ್ತದೆ. ದಂಧೆ ಮತ್ತು ಮಾಫಿಯಾದ ಹಂತವನ್ನು ತಲುಪಬಾರ್ದು. ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ಗಳು ಏನು ಮಾಡಬೇಕು ಅದನ್ನು ಆಲೋಚನೆ ಮಾಡಬೇಕು. ಅಂಥದ್ದೀಗ ಸ್ವಲ್ಪ ಮಟ್ಟಲ್ಲಿ ಆಗಿದೆ. ಅಂದರೆ ಯಾರಿಗೂ ಏನು ನ್ಯಾಯವಾಗಿ ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಅನ್ಯಾಯ ಆಗಬಾರ್ದು, ಅದನ್ನು ನೋಡ್ಕೊಳ್ಬೇಕು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.